ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಸೂರತ್ ಕಲ್ಲಡು 2022 ಜುಲೈ 26 നടത്തിന ಮೊಹಮ್ಮದ್ ಫಾಜಿಲನ್ನು ಕೆತ್ತಿನ ಕೇಸ್ತ ಆರೋಪಿ ಕಾಟಿಪಳ್ಳ ಕೋಡಿಕೆರೆತ 42 ವರ್ಷ ಪ್ರಾಯದ ಸುಹಾಸ್ ಶೆಟ್ಟಿನು ಕೂಟ ಒಂಜಿ ಬೇರಿಪತ್ತದ ಕೆರನ ಸಂಗತಿ ಗುರುವಾರ ರಾತ್ರಿ ಬಜಪೆ ಕಿನ್ನಿ ಪದವುಡು ನಡೆತಿದ್ದಂಡು ಸೂರತ್ ಕಲ್ಲಡು 2022 ಜುಲೈ 26 ಮೊಹಮ್ಮದ್ ಫಾಜಿಲನ್ನು ಕಿರ್ನ ಕೇಸ್ತ ಆರೋಪಿ ರೌಡಿ ಶೀಟರ್ ಕಾಟಿಪಳ್ಳ ಕೋಡಿಕೆರೆತ 42 ವರ್ಷ ಪ್ರಾಯದ ಸುಹಾಸ್ ಶೆಟ್ಟಿನ ಗುರುವಾರ ರಾತ್ರಿ ಕೂಟ ಒಂಜಿ ಬೇರಿಪತ್ತದು ಬಜಪೆ ಕಿನ್ನಿ ಪದವುಡು ಕೆರೆದು ಪಾಡ್ದಂಡು ಫಾಜಿಲನ್ನು ಕಿರ್ನ ಆರೋಪಿ ಸುಹಾಸ್ ಜೈಲಿಡ್ದು ಜಾಮೀನು ದೆತ್ತೊಂದು ಬಿಡುಗಡೆ ಆದಿತ್ತದು ಗುರುವಾರ ರಾತ್ರಿ ಒವ್ವ ಕಾರಿಡು ವಜ್ಪೆದಂಚಿ ಕಾರುಡು ಪೋಂದುಪ್ನಾಗ ಕಾರು ಬುಕ ಒಂಜಿ ಮೀಂದ ಗಾಡಿಡು 4 ಜನತ ಕೂಟ ಬೇರಿಪತ್ತೊಂದು ಬೈದಂಡು ಒಂದು ಸುಹಾಸಗ ಗೊತ್ತಾಯಿನ ಬೇರಿಕೆ ತಪ್ಪಾಯಿರ ಪ್ರಯತ್ನ ಮಲ್ತದಿತ್ತದು ಕಿನ್ನಿ ಪದವು ಜಂಕ್ಷನ್ ದಲ್ಪ ಸೆಲೂನ್ ಒಂಜಕ್ಕೆ ಕಾರನ್ನು ಪೊಗ್ಗಾದು ತಪ್ಪಾಯಿರ ತೂನಗ ಬೇರಿಪತ್ತಿನ ಕೂಟಲ ಕಾರು ಬೊಕ್ಕ ಮೀಂದ ಟೆಂಪನು ಸೆಲೂನ್ದ ಉಲಾಯಿ ಪೊಗ್ಗಾದೇರು ಸುಹಾಸಿನ ಪಿದಾಯಿ ಒಯ್ತದ ಪಾಡ್ದು ತಲ್ವಾರಡು ಕಡ್ತದ ಕಿರ್ತೇರು ಈ ಸಂಗತಿ ಸಿಸಿ ಕ್ಯಾಮೆರಾದ ದಾಖಲಿಡು ತೋಜಿದಂಡು ಕುಡ್ಲಾ ಪೊಲೀಸ್ ಕಮಿಷನರೇಟ್ ಸುತ್ತೋಡು ಬಂದೋಬಸ್ತ್ ಸೇರಿನಂಚ ಜಾಗೃತಿ ವಹಿಸಿದನು ಮೇ 5 ಬಯ್ಯ 6 ಗಂಟೆ ಮುಟ್ಟ ನಿಷೇಧ ಆಜ್ಞೆ ಜಾರಿಡುಪ್ಪುಂಡು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂತೆರು ಹಿಂದೂ ಸಂಘಟನೆದ ಕಾರ್ಯಕರ್ತರು ಸುಹಾಸ್ ಶೆಟ್ಟಿನ ಕೆರನ ಬೆರಿಕೆ ಕುಡ್ಲನಗರಡು ಪೊಲೀಸ್ ಬಂದೋಬಸ್ತ್ ಸೇರಿನಂಚ ಬಾರಿ ಜಾಗೃತಿ ವಹಿಸಿದರು ಕುಡ್ಲನಗರ ಪೊಲೀಸ್ ಕಮಿಷನರೇಟ್ ಸುತ್ತೋಡು ಬಿಎನ್ಎಸ್ ಸೆಕ್ಷನ್ 153 ತಂಚ ನಿಷೇಧ ಆಜ್ಞೆ ಜಾರಿ ಮಲ್ತದು ಕುಡ್ಲಾ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಆದೇಶ ಮಲ್ತಿದರು ಮೇ 5 ಬಯ್ಯ 6 ಗಂಟೆ ಮುಟ್ಟ ಈ ನಿಷೇಧ ಆಜ್ಞೆ ಜಾರಿಡುಪ್ಪುಂಡು ನನ್ನಲ ಹೆಚ್ಚಿಗೆ ಭದ್ರತೆಗಾದು ಬೇತೆ ಬೇತೆ ಜಿಲ್ಲೆಯಲ್ಲಿನ ಸುತ್ತಮುತ್ತದ ಪಾಕ ಕಡೆರ್ದು ಪೊಲೀಸರಿನ ಜಾಗೆಗೆ ಲೆಪ್ಪಡಾತಂಡು ಕಿನ್ನಿ ಪದವು ಪನ್ಪುನಾವುಲು ರೌಡಿ ಶೀಟರ್ನು ತಲ್ವಾರಡು ಕಡ್ತದ ಕೆರ್ತೇರು ತುರ್ತು ಸಂಸ್ಥೆಗೆ ಪಾಡುಂಡಲ ಜೂವ ಪೋತುಂಡು 2022 ಫಾಜಿಲನ್ ಕಿರ್ನ ಕೇಸ್ ಹಿಡಿತೆ ಈ ಬಗೆಟ್ ವಿಶ್ವ ಹಿಂದೂ ಪರಿಷತ್ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಲೆಪ್ಪು ಕೊಡ್ತುನೊಂದು ಪೊಲೀಸ್ ಕಮಿಷನರ್ ಗುರುವಾರ ರಾತ್ರಿ ಪಂತೆರು 3-4 ಕೂಟ ಕಟ್ಟದ ಈ ಕೇಸನ್ನು ನಾಡು ಪತ್ತುನೊಂದು ಅನುಪಮ್ ಅಗರ್ವಾಲ್ ಪಂತೆರು ಅರೌಂಡ್ 8:40 ಮಧ್ಯ ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೆದ ಒಂದು ಜಾಗ ಕಿನ್ನಿ ಪದದಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನುಗ್ಗಿ ಆಮೇಲೆ ಶಿಫ್ಟ್ ಕಾರಲ್ಲಿ ಒಂದು 5-6 ಜನ ಬಂದಿದ್ದರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರಲ್ಲಿ ಒಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಹಾಸ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಹಾಸ್ ಶೆಟ್ಟಿಗೆ ಎ ಜೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಬಟ್ ಆದರೆ ಈ ವಾಸ್ ಡಿಕ್ಲೇರ್ಡ್ ಡೆಡ್. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ 2022 ಫಜಲ್ ಮಾಡೋಕ್ಕೆ ಕೇಸಲ್ಲಿ ಮುಖ್ಯ ಆರೋಪಿ. ಆಮೇಲೆ ಈಗಾಗಲೇ ಒಂದು 5 ಕೇಸಸ್ಗಳು ಇದೆ. ಆ್ಯಂಡ್ 1 ವರ್ಷ ಹಿಂದೆ ಇವರು ಲೈಟ್ ಮೇಲ್ ಮೇಲೆ ಆಚೆ ಬಂದಿದ್ದರು. ಸೊ ಈಗ ಒಂದು 5-6 ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವೀಗ ಫ್ಯಾಮಿಲಿ ಕಥೆ ಮಾಡ್ತಾ ಇದ್ದೀವಿ. ಮತ್ತು ಈ ಸಂದರ್ಭದಲ್ಲಿ ಬಜ್ಪೆ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ತನಿಖೆ ಮಾಡ್ತೀವಿ. ಇವಾಗ ನಾವು 3-4 ತಂಡಗಳಿಗೆ ರಚನೆ ಮಾಡಿ, ಯಾಕೆಂದರೆ ಬೇರೆ ಬೇರೆ ತುಂಬ ಕೆಲಸಗಳಿದೆ. ಸೊ ಅದೆಲ್ಲ ಸೇರಿ ಒಂದು 3-4 ತಂಡಗಳು ECP ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಇವತ್ತು ನೈಟಿಂದ ನಾವು ನಮ್ಮ ಕೆಲಸಗಳು ಮಾಡ್ತೀವಿ. ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಇಡಿಯಾಗಿ ಪ್ರಯತ್ನ ಮಾಡ್ತೀವಿ. ಅವ್ರನ್ನ ಹಿಂಬಾಲಿಸ್ಕೊಂಡು ಬಂದಿದ್ದಾರೆ, ಕೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವರು ಈಗ ಸಹಚರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾಯಿದ್ರು, ಕೆಲವೊಂದು ಅವರು ಚೇಂಜ್ ಮಾಡ್ತಾಯಿದ್ರು. ಮತ್ತು ಒಂದು ಪಾಯಿಂಟಲ್ಲಿ ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ನುಗ್ಗಿದ್ದಾರೆ. ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ. ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಇಬ್ಬರಿಗೆ ಮೈನರ್ ಇಂಜುರಿ ಸಿಕ್ಕಿದೆ.
ಸೊ ಅವರು ಎಲ್ಲ ಈಗ AG ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಈಗ ಭದ್ರತೆ ನಾಕಾಬಂದಿ ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ತರಿಸಿದ್ದೀವಿ ಮತ್ತು ನೈಟ್ ಇನ್ನೂ ಹೆಚ್ಚಿನ ಫೋರ್ಸಸ್ ಬರ್ತವೆ ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ಟಿಂದ SP ದರ್ಜೆ ಮತ್ತು ಅಡಿಷನಲ್ SP ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗ ತರಕ್ಕೆ ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀವಿ. ಅವರು ಸೆಂಕ್ಷನ್ ಮಾಡಿದ್ದಾರೆ. ಸೊ ಇವತ್ತು ನೈಟಿಂದ ನಾವು ಇನ್ನೂ ಸ್ವಲ್ಪ ವಿಜಿಲೆನ್ಸ್ ಮಾಡ್ತೀವಿ. ಆದಷ್ಟು ಕಡೆ ನಮ್ಮದು ಚೆಕ್ ಪೋಸ್ಟ್ ಮತ್ತು ನಾಕಾಬಂದಿಗಳು ಅವರು ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ 3 ಕೇಸ್ ಇತ್ತು. ಈ ವಾಸ್ ಅ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್. ಸೊ 1 ವರ್ಷ ಹಿಂದೆ ಬೇಲ್ ನಂತರ ಬರೋದ ನಂತರ ಕೂಡ ನಾವು ಅವ್ರಿಗೆ ಬೌಂಡ್ ಮಾಡಿದ್ದೀವಿ. ಸೊ ಬಟ್ somehow ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ಅ ರಿವೆಂಜ್ ಆರ್ ಸಮಥಿಂಗ್. ಸುಹಾಸ್ ಶೆಟ್ಟಿನ ಕೇರಿನ ಆರೋಪಿಲಿನ ಪುದರ್ ಸೇರಿದು ಗುಟ್ಟು ತಿಕ್ಕದಿತ್ತದು ಬೇಗ ಬಂಧನ ಮಲ್ಪಡು ಮುಲಾಜಿಜ್ಜಂದೆ ಕ್ರಮದಿತ್ತನುಂದು ADGP ಹಿತೇಂದ್ರ ಕುಡ್ಲಡ್ ಪಂತೆರು ಆರು ತುರ್ತು ಕುಡ್ಲಗ್ ಬತ್ತದಿತ್ತೆರು. ದಕ್ಷಿಣ ಕನ್ನಡ ಜಿಲ್ಲೆಡು ಶಾಂತಿ ನೆಲೆ ಉರ್ದಿತ್ತನು ಅಂಡ ಪೀರ ಕೋಮು ಹಿಂಸೆ ಲಕ್ಕನ ಸಂಶೋಧಿದವರ ರಾಜ್ಯದ ADGP ಹಿತೇಂದ್ರ ಕುಡ್ಲಾ ನಗರಕ್ಕೂ ಬೈದರು. ಹಿಂದೂ ಸಂಘಟನೆದ ಸುಹಾಸ್ ಶೆಟ್ಟಿನ ಕೇಸಿಗೆ ಸಂಬಂಧ ಆರು ಪಾತಿರ್ತೆರು. ಈ ಕೇಸಿಡು ಆರೋಪಿಲಿನ ಪುದರ್ ಸೇರಿದ ಗುಟ್ಟು ತಿಕ್ಕದಿತ್ತದು ಬೇಗ ಬಂಧನ ಮಲ್ಪುಂಡು ತಪ್ಪು ಮಲ್ತಿನಕ್ಲೆಗೆ ಎದುರಾದ ಮುಲಾಜಿದಂತೆ ಕ್ರಮ ಕೈಕದಿತ್ತನುಂದು ADGP ಹಿತೇಂದ್ರ ಪಂತೆರು. ಬಂದೋಬಸ್ತ್ಗೆ ವಿಶೇಷ ಪೊಲೀಸರನ್ನ SI ಲೇನು ಲಿಪುಡಾದಂಡು ಅಕಲು ಕರ್ತವ್ಯಗೂ ಹಾಜರಾತೆರು. ಜಿಲ್ಲೆದ ಜನಕ್ಕಲು ಓವೇ ಸುಳ್ಳು ಸುದ್ದಿಲೆಗ ಕಿಬಿಕೊರೊಂದೆ ಶಾಂತಿ ಕಾತುಂಡು ಭಿನ್ನಾಯ್ತುಂದೆರು. ಎಂಕ್ಲೆಗನಿ ಗಂಟದ ಮಾಹಿತಿಲು ಬರೊಂದಿಜ್ಜಿ ಗೇ ಸುದ್ದಿಲೆಗ ಜನ ಕಿಬಿಕೊರಿಯರ ಬಲ್ಲಿಂದ ADGP ಹಿತೇಂದ್ರ ಪಂತೆರು. ಸುಹಾಸ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೋರ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಿಮಿನೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳು ಯಾರು ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 KSRP ಪ್ಲಟೂನ್ಸ್ ಬಂದಿದ್ದಾವೆ. ಅದು ಮತ್ತು ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತು ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕಂತೇಳಿ ನಾನು ಹೌದು ಸಂಸ್ಕಾರಕ್ಕೆ ಅವಕಾಶ ಮಾಡ್ಬೋದು. ಮೆರವಣಿಗೆ ಅದು ಈಗ ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಂದ ಬಗ್ಗೆ ಊಹಾಪೋಹಗಳಿದೆ ಬಿಟ್ಟರೆ ನಮ್ಗೆ ಯಾವುದು ಮಾಹಿತಿ. ಬಜ್ಪೇಡು ಹಿಂದೂ ಸಂಘಟನೆ ನಾಯಕಿ ಸುಹಾಸ್ ಶೆಟ್ಟಿನ ಕೇರಿನ ಕೇಸಿಗೆ ಸಂಬಂಧಪಟ್ಟದ ಹಿಂದೂ ಸಂಘಟನೆಯಲ್ಲೂ ಶುಕ್ರವಾರ ಬಂದ್ಗಲೆಪ್ಪು ಕೊರ್ದಿತ್ತ. ಬಂದ್ಗಲೆಪ್ಪು ಕೊರ್ನ ಬೊಕ್ಕ ಬಸ್ಸುಲಿಗೆ ಕಲ್ಲು ದಕ್ಕಿ ನೀಡಿದವರ ಹೆಚ್ಚಿನ ಬಸ್ಸುಲು ಮಾತ್ರ ಸಂಚಾರ ಉಂಟಾದಿತ್ತ. ಬಜಪೇಕಿ ನಿಪದೌಡು ರೌಡಿ ಶೀಟರ್ ಹಿಂದೂ ಸಂಘಟನೆದ ನಾಯಕಿ ಸುಹಾಸ್ ಶೆಟ್ಟಿನ ದುಷ್ಕರ್ಮಿಲು ಕೇರಿನ ಕೇಸಿಗೆ ಸಂಬಂಧ ಹಿಂದೂ ಸಂಘಟನೆಯಲ್ಲೂ ಶುಕ್ರವಾರ ಬಂದ್ಗಲೆಪ್ಪು ಕೊರ್ದಿತ್ತ. ಅಂಚಾದ ಬೊಕ್ಕ ಬಸ್ಲೆಗ್ ಕಲ್ಲು ದಕ್ಕಿ ನೀಡಿದ್ದ ಅವರ ಹೆಚ್ಚಿನ ಬಸ್ಸುಲು ಮಾತ್ರ ಸಂಚಾರ ಉಂಟಾದಿತ್ತ. ಖಾಸಗಿ ಗಾಡಿಲು ಸಂಚಾರ ಮಲ್ತೊಂದಿತ್ತದು ಪಾಕ ಕಡಿಟ್ಟು ಸಂಚಾರ ತಡೆತಿನ ಸಂಗತಿಲ ನಡೆತದ. ಜಿಲ್ಲೆಡು ಪೊಲೀಸ್ ಬಿಗು ಬಂದೋಬಸ್ತ್ ಮಲ್ತದಿತ್ತೆರು. ಹೆಚ್ಚಿನ ಅಂಗಡಿಲು ಮಾತ್ರ ಬಂದಾದಿತ್ತ. ನಗರಗೂ ಬರ್ಪನ ಹೆಚ್ಚಿನ ಬಸ್ಸುಲು ಬಂದಾದಿತ್ತ. ಓಡಿಪೋ ಕುಡ್ಲ ಸಂಚಾರದ ಬಸ್ಸುಲು ಸತ ಬಂದಾದಿತ್ತಂಡು. ಕುಡ್ಲಡು ಬಸ್ಸಿಗೆ ಕಲ್ಲು ದಕ್ಕಿ ನೀಡಿದ ಅವರ ಸಂಚಾರ ಬಂದಾದಿತ್ತಂಡು. ಕೆಲವು ಬಸ್ಸುಲು ಸಂಚಾರ ಹೊಡಿತ್ತ. ತುರ್ತು ಕಾರ್ಯಡು ಓಡಾಯಿನ ಜನಕ್ಕಲು ಬಸ್ಸಿಗೆ ಅದು ಕಾತೊಂದು ಪುನವೂ ತೋಜಿದು ಬೈತಂಡು.
ಅಧಿಕಾರಿ ಬೊಟ್ಟು ಗ್ರಾಮದ ಕಕ್ವಾ ಕೊಲಕಾಡಿ ಬರ್ಕೆ ಕೋಟ್ಯಾನ್ ಮೂಲಸ್ಥಾನದ ಶ್ರೀ ಕಾಂತಬಾರೆ ಬುಧಬಾರೆ ಸರಳ ಜುಮಾದಿ ಜಾರಂದಾಯ ಬಂಟ ಬೊಕ್ಕ ಪರಿವಾರ ದೈವಲಿನ ಸಾನ್ನಿಧ್ಯಡು ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮ ಏಪ್ರಿಲ್ 21 ಶುರುವಾದ ಮೇ ಮೂಜಿ ಮುಟ್ಟ ನಡೆತೊಂದುಂಡು. ಮುಲ್ಕಿ ಸೀಮೆ ವರ್ಮ ಮಾಗಣೆಯ ಅಧಿಕಾರಿ ಬೊಟ್ಟು ಗ್ರಾಮದ ಕಕ್ವಾ ಕೊಲಕಾಡಿ ಬರ್ಕೆ ಕೋಟ್ಯಾನ್ ಮೂಲಸ್ಥಾನದ ಧರ್ಮ ಚಾವಡಿಡು ಶ್ರೀ ಕಾಂತಬಾರೆ ಬುಧಬಾರೆ ಸರಳ ಜುಮಾದಿ ಜಾರಂದಾಯಿ ಬಂಟ ಬೊಕ್ಕ ಪರಿವಾರ ದೈವಲಿನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮ ಏಪ್ರಿಲ್ 21 ಶುರುವಾದ ಮೇ ಮೂಜಿ ಮುಟ್ಟ ನಡೆತೊಂದುಂಡು. ಕುಡ್ಲದ ಅಡುಮರೋಳಿ ರವಿ ತಂತ್ರಿಯರ್ನ ಪೌರೋಹಿತ್ಯಡು ಹಳೇಂಗಡಿ ಮೋಹನ ಪೂಜಾರಿಯರ್ನ ದುಂಬಾಳ್ತೆಡು ಗುರುವಾರ ಪಿರ ಪ್ರತಿಷ್ಠೆ ಕಲಶ ಮೈಪೆರೆ ಅಟ್ಟಣೆ ಆದಿತ್ತಂಡು. ಕಾಂಡೆ ಮಹಾಗಣಪತಿ ಹೋಮ ಗುರುಪೂಜೆ ತುಳಸಿ ಪೂಜೆ ಆದ ಧರ್ಮ ಚಾವಡಿ ಒಕ್ಕೆಲಾದ ವೆಂಕಟರಮಣ ದೇವಿರ್ನ ಮುಡಿಪು ಕಟ್ಟಿಯರು. ಮೈಸಂದಾಯ ಸರಳ ಜುಮಾದಿ ಬಂಟ ಜಾರಂದಾಯ ಬಂಟ ಮರಳು ಜುಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ಕಾಂತಬಾರೆ ಬೂದಬಾರೆ ಸತ್ಯದೇವತೆ ಕುಪ್ಪೆಟ್ಟು ಪಂಜುರ್ಲಿ ಕಲ್ಲುಟ್ಟಿ ಹಿರಿಯಜ್ಜ ಮಂತ್ರದೇವತೆ ಕುಟುಂಬದ ವರ್ತೆ ಪಂಜುರ್ಲಿ ಜಾಗಿದ ಪಂಜುರ್ಲಿ ಗುಳಿಗೆ ಚಾಮುಂಡಿ ಗುಳಿಗೆ ಬೊಕ್ಕ ಕುಟುಂಬದ ರಾಹು ಇಂಚ ರಾಜನ್ ದೈವಲು ಸೇರ್ನಂಚ ಬೇತೆ ಬೇತೆ ದೈವಲಿನ ಪಿರ ಪ್ರತಿಷ್ಠೆ ಮಲ್ತೆರು. ಕಲಶಾಭಿಷೇಕ ಮಲ್ತದು ತಂಬಿಲ ಕರಿತೆರು. ಸತ್ಯನಾರಾಯಣ ಪೂಜೆ ನಡಪಾದ ಮಾ ಪೂಜೆ ಆಯ್ದ ಬೊಕ್ಕ ದೈವಲಿನ ದರ್ಶನ ನಡೆತಂಡು. ಕಕ್ವಾ ಕೊಲಕಾಡಿ ಬರ್ಕೆ ಕೋಟ್ಯಾನ್ ಮೂಲಸ್ಥಾನ ಕುಟುಂಬದಕುಲು ಊರು ಪರ ಊರ ಭಕ್ತರು ದೈವಲಿನ ಇಂಬು ನಟ್ಟುಂಡೆರು. ಕಕ್ವಾ ಕೊಲಕಾಡಿ ಬರ್ಕೆ ಕೋಟ್ಯಾನ್ ಮೂಲಸ್ಥಾನದ ಗುರ್ಕಾರ್ಯರು ವಿಶಾಲ್ ಎಲ್ ಸಾಲಿಯಾನ್ ಒತ್ತು ಗುರ್ಕಾರ್ಲು ಕಮಲಾಕ್ಷ ಕೋಟ್ಯಾನ್ ಒಡಿಪು ಬೊಕ್ಕ ಭಾಸ್ಕರ್ ಕೋಟ್ಯಾನ್ ಕಟಪಾಡಿ ಕಾರಿಂತೆರ್ ಗಣೇಶ್ ಕೋಟ್ಯಾನ್ ಬರ್ಕೆ ಪಣವದ ಗುರ್ಕಾರ್ಲು ಪ್ರಜ್ವಲ್ ಪೂಜಾರಿ ಬೊಕ್ಕ ಚೇತನ್ ಕರ್ಕೇರ ಜೊತೆ ಕಾರಿಂತೆರ್ ಕಿರಣ್ ಬರ್ಕೆ ಬೊಕ್ಕ ಪ್ರಖ್ಯಾತ್ ಆರ್ ಪೂಜಾರಿ ಮರ್ಯಾದಿ ಗುರ್ಕಾರ್ಯರು ಉರ್ಮಿಳಾ ರಮೇಶ್ ಕುಮಾರ್ ಸುಧಾಕರ ಹೆಜಮಾಡಿ ಸಹದೇವ ಕೋಟ್ಯಾನ್ ಕಾಪು ರೋಹಿತ್ ಪಿ ಸುವರ್ಣ ಹೊನ್ನಮ್ಮ ಜಿ ಕರ್ಕೇರ ಬೊಳ್ಳೂರು ಉಮಾ ಸಾಲ್ಯಾನ್ ಕಾರ್ನಾಡ್ ಬೊಕ್ಕ ಸದಾಶಿವ ಪೂಜಾರಿ ತೋಕೂರು ಈ ಪೊರ್ತುಡಿತ್ತೆರು.
ಪಶ್ಚಿಮ ಆಫ್ರಿಕಾ ಉತ್ತರ ನೈಜೀರಿಯಾದ ಕಾನು ರಾಜೊಡಿತ್ತಿನ ಕರ್ನಾಟಕ ಸಂಗುಡು ಬಿಸುತ್ತ ಬೊಕ್ಕ ಯುಗಾದಿದ ಸಂಭ್ರಮಾಚರಣೆ ಬಾರಿ ಗೌಜಿಡು ನಡೆತಂಡು ನಮ್ಮ ಊರ್ದ ಬೊಕ್ಕ ಕರ್ನಾಟಕದ ಮಾತಾ ಬಂಧುಲು ಸೇರ್ದು ನೈಜೀರಿಯಾ ಕಾನು ರಾಜ್ಯಡು ಬಿಸು ಕಣಿದಿಯೇರು. ಪಶ್ಚಿಮ ಆಫ್ರಿಕಾ ಉತ್ತರ ನೈಜೀರಿಯಾದ ಕಾನು ರಾಜೊಡಿತ್ತಿನ ಕರ್ನಾಟಕ ಸಂಗುಡು ಬಿಸುತ್ತ ಬೊಕ್ಕ ಯುಗಾದಿದ ಸಂಭ್ರಮಾಚರಣೆ ಬಾರಿ ಶೋಕುಡು ನಡೆತಂಡು ನಮ್ಮ ಓಲೆ ಉಪ್ಪಡು ನಮ್ಮ ಊರುಡು ಆಚರಣೆ ಮಲ್ಪನ ಪರ್ಬ ಪಂಚಮಿ ಲೇಸ್ಲಿನ ಆಚರಣೆ ಮಲ್ಪನವು ನಮ್ಮ ಮಾತಿರ್ನಲ ಕರ್ತವ್ಯ. ನಮ್ಮ ದುಮ್ಮುದ ಅಲ್ಮಗು ಐತ ಬಗಿತ ಮಾಹಿತಿ ಕೊರಡಾಯ್ನವುಲ ನಮ್ಮ ಕರ್ತವ್ಯ. ಆ ನೆಲೆಟ್ಟು ನಮ್ಮ ಊರ್ದ ಬೊಕ್ಕ ಕರ್ನಾಟಕದ ಮಾತ ಬಂದುಲು ಸೇರ್ದು ನೈಜೀರಿಯಾದ ಕಾನು ರಾಜುಡು ಬಿಸು ಕಣಿದಿದ್ದು ದೇವರ ಪೂಜೆ ಮಲ್ತು ಬೇತೆ ಬೇತೆ ಸುಮಾರು ಬಗಿತ ಕಾಯಕ ಜುಪದ ಬೊಕ್ಕ ಚೀಪೆ ಪಾಯಸದ ಬಿಸುತ ಒಣಸು ಶ್ರೀಯುತ ಸುಜಿತ್ ಜ್ಯೋತಿ ಮೇರನ ಇಲ್ಲಡು ಗೌಜಿ ಗಮ್ಮತ್ತಡು ನಡೆತಂಡು. ಶ್ರೀಯುತ ಶರತ್ ಶೆಟ್ಟಿ ಪಡುಪಳ್ಳಿ ಮೇರು ಬಿಸುತ್ತ ಆಚರಣೆದ ಬಗೆಟ್ಟು ಜೋಕ್ಲೆಗ್ ಮಾಹಿತಿ ಕೊರಿಯರು. ಮಾತೆರ್ಲಾ ಸೇರ್ದು ಬಿಸು ಕಣಿಕ ಪೂಜೆ ಮಲ್ಪನ ಮೂಲಕ ಸಂಘದ ಮಾತಾ ಸದಸ್ಯರು ಖುಷಿಟ್ ಪಾಲ್ಪಡೆಯರು. ಲೇಸಡು ಸುರುಕಾದ ಶ್ರೀಯುತ ವಿಶ್ವನಾಥ ಛಾಯಾ, ಶರತ್ ಶೆಟ್ಟಿ ಪಡುಪಳ್ಳಿ, ಸತೀಶ್ ದೀಪ್ತಿ, ಸುಜಿತ್ ಜ್ಯೋತಿ, ಕೇತಾನ್, ಡಾಕ್ಟರ್ ಶ್ರಾವ್ಯ ಶೆಟ್ಟಿ, ಮಹೇಶ್ ಸಿಂಧು, ದೇವರಾಜ್ ಪಾವನ, ಮಹಂತೇಶ್ ಮಧು, ಕೌಶಲ್ಯ ಶೈಲೇಶ್, ಭಾವಿಕ್ ಕವಿತಾ, ರೂಪೇಶ್ ಲೀಡಿಯಾ, ರಾಧಾಕೃಷ್ಣ ಕೋಟ್ಯಾನ್, ರಿತೇಶ್, ಶ್ರೀಕಾಂತ್ ಜೀವನ್ ಬೊಕ್ಕ ಜೋಕುಲಾಯ್ನ ಬಿನಯ್, ಸಿಯಾ, ಮಾಯಾಂಕ್, ರೇಯಾಂಶ್, ಪ್ರೀತ್, ಮಾನ್ವಿ, ಪ್ರಾಪ್ತಿ, ತಕ್ಷಿಲ್, ಜಿಯಾನ್, ಖುಷಿ ಮೊಕುಲು ಮಾತಿರ್ಲ ಗೊಂಜೊಂಜಿ ದೀಪದ ನಿನ್ನೆ ಅರ್ಲಾದ್ ಲೇಸುಗ್ ಪೊರ್ಲುದ ಉದಿಪನ ಕೊರಿಯರು. ಬೊಕ್ಕ ಮಾತಿರ್ಲ ಆರತಿ ದೆರ್ತು ಪ್ರಕೃತಿದ ಪೂಜೆ ಮಲ್ತು ಬಿಸು ಕಣಿಟ್ಟು ದೀತಿ ಕನ್ನಡಿಡು ಅಕ್ಲಕ್ಲೆ ಮೋನೆ ತೂದು ಖುಷಿ ಪಡೆಯರು. ಊರ್ದಾಲೆ ಕಾಂತಿನ ಸಂಭ್ರಮದ ವಾತಾವರಣಡು ಕರ್ನಾಟಕದ ಬಿತ್ತಬೇತೆ ಊರ್ದಕ್ಕಲು ಒಂಜೇ ಕುಟುಂಬದ ಲಕ ನೆಲಟ್ಟು ಕುಲುದು ಬಾರೆದ ಇರೆಟ್ಟು ವಣಸ್ ಮಲ್ತೆರು. ಕುಡ್ಲದ ಅಶೋಕನಗರ ಶೇಡಿಗುರಿ ವಾಸುಕಿ ನಗರದ ಶ್ರೀ ನಾಗಬ್ರಹ್ಮ ಸಪರಿವಾರ ದೇವಿರ್ನ ಸನ್ನಿಧಿಡು 20ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವ ಗುರುವಾರ ನಡೆತಂಡು. ನವಕ ಕಲಶ ಪ್ರಧಾನ ಹೋಮ ಕಲಶಾಭಿಷೇಕ ನಡಪಾದು ತಂಬಿಲ ಕರಿತೆರು. ಕುಡ್ಲದ ಅಶೋಕನಗರ ಶೇಡಿಗುರಿ ವಾಸುಕಿ ನಗರದ ಶ್ರೀ ನಾಗಬ್ರಹ್ಮ ಸಪರಿವಾರ ದೇವಿರ್ನ ಸನ್ನಿಧಿಡು 20ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ಗುರುವಾರ ನಡೆತಂಡು. ವೇದಮೂರ್ತಿ ಎಂ ವಿಶ್ವಕುಮಾರ ಜೋಯಿಷೇರ್ನ ಪೌರೋಹಿತ್ಯಡು ಪ್ರಾರ್ಥನೆ, ಪಂಚಗವ್ಯ, ಕಲಶ, ಗಣಹೋಮ, ನವಕ ಕಲಶ, ಪ್ರಧಾನ ಹೋಮ, ಕಲಶಾಭಿಷೇಕ, ತಂಬಿಲ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಲಿನ ನಡಪಾಯಿರು. ಪೌರೋಹಿತ್ಯರು ಎಂ ವಿಶ್ವಕುಮಾರ್ ಜೋಯಿಸ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಮೋಹನ್ ಬಿ ಕರ್ಕೇರ, ದುಮ್ಮದ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಶ್ರೀಮಾತೆ ಚಂಡಚಂಡೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಎಂ ಉದಯರಂಜನ್, ಜೈ ಭಾರತಿ ತರುಣ ವೃಂದದ ಗುರುಕಾರ್ಯರು ವಿಕ್ರಮ್, ಭಗತ್ ಸಿಂಗ್ ಆರ್ಮಿ ಗುರುಕಾರ್ಯರು ವಸಂತ್ ಕುಮಾರ್, ವಿಶ್ವ ಹಿಂದೂ ಪರಿಷತ್ ಗುರುಕಾರ್ಯರು ಲೋಕೇಶ ಶೆಟ್ಟಿ ಗುರಿಕಂಡ, ಉಮೇಶ್ ಶಿರಿಯಾನ್ ಬಂಗಾಡಿ ಬಿನ್ನೆರಾದ ಪಾಲ್ದಿತ್ತೊಂದು ತುಡರ್ ಪುಲ್ಪ ಪೊತ್ತಾದ ಕಾರ್ಯಕ್ರಮ ಉದೀಪನ ಮಲ್ತಿರು. ಎಂ ವಿಶ್ವಕುಮಾರ್ ಜೋಯಿಸೇರು ಪಾತಿರದು ಒಂಜಿ ದೇವಸ್ಥಾನ ಅತ್ತುಂಡ ದೈವಸ್ಥಾನ ಬೆಳಗಂಡ ಆ ಊರ್ದ ಜನಕ್ಲೆಗ್ ಐತ ಎಡ್ಡೆ ಫಲ ತಿಕ್ಕದು ಊರ್ದ ಜನ ಮಾತ ಅಭಿವೃದ್ಧಿ ಆಪೆರು. ಗೋಚರಗು ತೋಜಂದಿನ ಶಕ್ತಿ ಆದಪ್ಪನ ನಾಗದೇವಿರು ನಮನು ರಕ್ಷಣೆ ಮಲ್ಪೇರು ಅಂಚಾದ ನಾಗದೇವಿರನ ಪೂಜೆಗೆ ಮಹತ್ವ ಉಂಡು ಎಂದು ಪಂಡೆರು. ಲೋಕೇಶ್ ಶೆಟ್ಟಿ ಗುರಿಕಂಡರು ಎಲ್ಲ ಗಣ್ಯರು ಸೇರಿ ಯೋಗಕ್ಷೇಮ ಮಹಾಮ್ಯಹಂ ಸರ್ವೇ ಜನ್ಮನಿ ಜನ್ಮನೆ ಸಫಲಾವಾಪ್ತಿರ್ಭವೇ ಜನ್ಮನ್ ಜನ್ಮನೆ ಸಹಸ್ರವರ್ಷಂ ವಿಶಾಸ್ತ್ರಯತ್ರಂ ವಿಶಾಲಯತ್ರಂ ಕಪಿಲಾಂಶಕಾಢ್ಯಂ ವಿಷಾಯತಂ ಪ್ರಜ್ವಲತಂ ಕ್ಷಮಾಹುಂ ತನ್ನಾಗರಾಜ. ದೇವರನ್ನ ಪ್ರತಿಷ್ಠೆ ಆಯ್ತು ದಿನ ತಾನೇ ನಮ್ಮ ಯಥಾಶಕ್ತಿಯಾದ ದೇವರನ್ನು ಮಾತಾ ಭಕ್ತಿರು ನೆನವರಿಕೆ ಮಾಡ್ಕೊಂಡಾಂಡ ನಂಗೆ ಮನುಷ್ಯರಿಗೆ 325 ದಿನಾನಾಗ ದೇವರಿಗೆ ಒಂಜಿ ದಿನ ಪಂಡಿಗೆ ಅಂಚಾದ ನಮ್ಮ ಸದಾ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಆಪಡು ವರ್ಷದವರ ಪೂಜೆ ಮಾಡ್ಕೊಂಡಾಂಡ ನಿತ್ಯ ನಿರಂತರವಾದ ನಮ್ಮ ಇಲ್ಲಲ್ಲ ನಮ್ಮ ಪರಿಸರ ಆವಡು ಊರು ಗ್ರಾಮದ ದೇವರಿಗೆ ನಮ್ಮ ಪೂಜೆ ಮಾಡ್ತಂದಿಪ್ಪ ಆಂಡ ಒಂಜಿ ಕ್ಷೇತ್ರ ಪಂಡಿ ಕೂಡಲೇ
ಅವಳು ವರ್ಷಗರ ಮನುಷ್ಯ ಎಂಚ ಬರ್ತ್ಡೇ ಆಚರಣೆ ಮಲ್ಪೆ ಅವೇ ಪ್ರಕಾರ ವರ್ಧಂತಿ ಉತ್ಸವ ಅಂತ ಅಂದಾಗ ಆ ಕ್ಷೇತ್ರ ವೃದ್ಧಿ ನಂಗೆ ಮನುಷ್ಯರ ನಕ್ಲೆಗೆ ಐತ ಸತ್ಫಲ ಸಿಕ್ಕಿದ್ದು ನಮ ವೃದ್ಧಿಯ ಪಾಪಣ್ಣ ಒಂಜಿ ಸಂಕಲ್ಪ ಉಂಟು ಗೋವಿಂದಾನಿ ಗೋವಿಂದ ಗಂಟೆ ಹೊಟ್ಟು ತದೇವ ಕುಡ್ಲದ ಉರುವ ವೇಲ್ಸ್ಪೇಟೆ ಶ್ರೀ ವೈದ್ಯನಾಥೇಶ್ವರ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಜೀರ್ಣೋದ್ಧಾರ ಆದು ಬ್ರಹ್ಮಕಲಶ ಬೊಕ್ಕ ನೇಮಗು ಸಜ್ಜಾತನು ಮೇ 7-16 ಮುಟ್ಟ ಬ್ರಹ್ಮಕಲಶ ಬೊಕ್ಕ ಬ್ರಹ್ಮಕಲಶದ ಲೆಕ್ಕುಡು ನೇಮ 17-18 ಮುಟ್ಟ ವರ್ಷದ ನೇಮ ಅಟ್ಟಣೆ ಆತನು ಕುಡ್ಲದ ಊರ್ವ ವೇಲ್ಸ್ಪೇಟೆ ಶ್ರೀ ವೈದ್ಯನಾಥೇಶ್ವರ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ BG ಸುವರ್ಣ ಜೀರ್ಣೋದ್ಧಾರ ಸಮಿತಿದ ಸಂಘಟನಾ ಕಾರ್ಯಂತರು ತಾರನಾಥ ಊರ್ವ ಬೊಕ್ಕ ದೈವಸ್ಥಾನದ ಗುರಿಕಾರ್ಯರು US ಬಾಲಕೃಷ್ಣ ನಮ್ಮ ಕುಡ್ಲ ಚಾನೆಲ್ದ ಒಟ್ಟುಗು ಪಾತಿರ್ದು ದೈವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಬೊಕ್ಕ ನೇಮದ ಬಗೆಟ್ ಮಾಹಿತಿ ಕೊಡ್ತೇರು ಮೇ 7-16 ಮುಟ್ಟ ಬ್ರಹ್ಮಕಲಶ ಬೊಕ್ಕ ಬ್ರಹ್ಮಕಲಶದ ಲೆಕ್ಕುಡು ನೇಮ ಬೊಕ್ಕ ಮೇ 17-19 ಮುಟ್ಟ ವರ್ಷದ ನೇಮ ನಡಪೆರೆ ಉಂಡು ಮೇ 7 ಬಯ್ಯ 4 ಗಂಟೆಗೆ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ದೂಪುದೆ ಕಾಣಿಕೆ ಮೆರವಣಿಗೆ ಎನ್ಮೆಕ್ ಬಯ್ಯಕ್ ವಿಶ್ವಕರ್ಮ ಪೂಜೆ ತೋರಣ ಮುಹೂರ್ತ ಗೋಪೂಜೆ ವಾಸ್ತುಪೂಜೆ ಸುದರ್ಶನ ಹೋಮ ರಾತ್ರಿ ಎನ್ಮೆಕ್ ಶನಿ ಮಹಾತ್ಮೆ ತುಳು ನಾಟಕ ಒರ್ಮೆಕ್ ನಾಗದೇವಿರ ಬೊಕ್ಕ ಪರಿವಾರ ದೈವಲಿನ ಪಾಪೆ ಪೀರ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ವಯ್ಯ 7 ಸಭಾ ಕಾರ್ಯಕ್ರಮ ರಾತ್ರಿ ಎನ್ಮೆಕ್ ಶಿವದೂತೆ ಗುಳಿಗೆ ತುಳು ನಾಟಕ ಪತ್ತೆಕ್ ಕೋಟೆದ ಬಬ್ಬುಸ್ವಾಮಿ ಬೊಕ್ಕ ಪರಿವಾರ ದೈವಲಿನ ನೇಮ ಕೊರಕಜ್ಜನ ಕೋಲ ನಡಪೆರೆ ಉಂಡು ಮೇ 17-19 ಮುಟ್ಟ ವರ್ಷದ ನೇಮ ಅಟ್ಟಣೆ ಮಲ್ತದಂದು ಡಾಕ್ಟರ್ BG ಸುವರ್ಣ ಬೊಕ್ಕ ಪದಾಧಿಕಾರಿಲು ತೆರಿಪಾಯರು ಉರ್ವ ವೆಲ್ಸ್ಪೇಟೆಡ್ ಬ್ರಹ್ಮ ಕಲಶೋತ್ಸವದ ಬಾರಿ ಪೊರ್ಲುದ ಒಂಜಿ ದಿನ ಬರ್ಪನಂಚಿನ ಪೊರ್ತು ಉರ್ವ ವೆಲ್ಸ್ಪೇಟೆದ ಬ್ರಹ್ಮ ಕಲಶ ಅಂಚಿನ ನೇಮೋತ್ಸವ ತಾರೀಕು 7/5/2025 ಹಿಡಿದು 16/5/2025 ಮುಟ್ಟ ನಡಪೆನಡು ಅಂಚನೆ 17/5 2025 ಹಿಡಿದು 11/5/2025 ಮುಟ್ಟ ಶ್ರೀ ಕ್ಷೇತ್ರದ ವಾರ್ಷಿಕ ನೇಮೋತ್ಸವ ನಡಪೆರಂಡು ಈ ಪೊರ್ತುಡು ಬ್ರಹ್ಮಶ್ರೀ ದೇರಬೈಲು ವೇದ ವಿದ್ಯಾಭೂಷಣ ಶ್ರೀ ವಿಠಲದಾಸ್ ತಂತ್ರಿ ವರಣ್ಯರ ಶುಭಾಶೀರ್ವಾದ ಅಂಚನೆ ದಿವ್ಯ ಉಪಸ್ಥಿತಿಡು ಕದ್ರಿ ಶ್ರೀ ಕೃಷ್ಣ ಅಡಿಗೇರ್ನ ಪೌರೋಹಿತುಡು ನಾಗದೇವೇರ್ನ ಪ್ರತಿಷ್ಠೆ ಇರಂಡು ಅಂಚನೆ 8 ತಾರೀಕಿಗೆ ಬಿಂಬ ಪುನಃ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪೆರಂಡು ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ಮಾತ ಕಾರ್ಯಕ್ರಮಲು ಬಾರಿ ಅರ್ಥಪೂರ್ಣವಾದ ಧಾರ್ಮಿಕ ವಿಧಿಟ್ ನಡಪೆರಂಡು ಒಂದು ಆವೋಡ್ನ ಅಂಡ ಅದು ಸುಲಭ ಆದಿದೆ ಮುಲ್ತ ಮಣ್ಣದ ಕಲೆಲ ದೈವದ ಆಶೀರ್ವಾದಲ ಅಂಚನೆ ಈ ಮೂಲ ಬತ್ತಿನಂಚಿನಕ್ಲ ಪಾದದ ಸ್ಪರ್ಶದಲ್ಲ ಒಂದು ಆತನು ದಯಪಣ್ಣ ಅಂಡ ಇಜ್ಜಿನ ಅಂಡ ನಮ್ಮ ನೆಂತಿಲ ಕಾಪುಜಿ ಇಂದು ಆವೋಡು ನನ್ನ ಕಾರಣಕರ್ತರೆ ದೈವಗಳು ಮಾರೇಮಹೇಶ್ವರಿ ಮಕ್ಕ ಗ್ರಾಮದ ಪೂರ್ವ ದೈವ ದೇವ್ರನ್ನ ಅಕಲು ದುಂಬಬಹುದು ಎಂಕ್ಲ ಅಕ್ಲ ಪಿರಾಡ್ಬೋದು ಎಂಕ್ಲ ಪೋಯಿನ ಪದಲ್ಲ ಎಂಕ್ಲಿಗೆ ದಾಲ್ ತೊಂದರೆ ಅಂಚಿದೆ ಸುರುಟ್ಟು ಇಂದಕ್ಕೆ ಪ್ರಾರಂಭ ಎಂಕ್ಲಿಗೆ ಪೊಯ್ಯೆ ಮಣ್ಣು ಬರೋ ಸಿಮೆಂಟ್ ಮತ್ತು ಕಂಚ್ಕೋರಂಜ ಮುಲ್ತ ಕಾರ್ಪೊರೇಟರ್ ಅಂಚಿನ ಶ್ರೀ ಗಣೇಶ್ ಕುಲಾಲ್ ಮಾಜಿ ಕಾರ್ಪೊರೇಟರ್ ಆರು ಫಸ್ಟ್ ಪ್ರಾರಂಭಗಾರನ್ನು ಮಾಡ್ತಾರೆ ಅಂಚಿನ ವೇದವಸ್ ಕಾಮತರು ಸ್ಥಳೀಯ ಜನಪ್ರಿಯ ಶಾಸಕರೇನು ಅಂಚಿನ ವೇದವಸ್ ಕಾಮತ್ಯರು 6 ಯಾನುಲ್ಲೆ ದಾಲ ಪೋಡು ಚಿನಿಗಳು ದುಂಬುಲೆ ಯಾನುಲ್ಲೆ ಪಂದು ಪಂಡಿನ ಅವೇ ಪ್ರಕಾರ ಆರು ಪಂಡಿಲಕ್ಕನೆ ಪ್ರತಿ ಒಂಜೆಲ್ಲ ಎಂಕ್ಲೆ ದಾನಿ ನಕ್ಲ ಒಂದು ಪಂಡದು ಈತ ಇಡೇ ಮುಟ್ಟ ಎತ್ತೋಡೋದನ್ನ ಕಾರಣಕರ್ತಾರೆ ವೇದವಸ್ ಕಾಮತ್ 7 ತಾರೀಕು ನಮ್ಮ ಹೊರಕಾಣಿಕೆ ಈ ಕ್ಷೇತ್ರ ಮಾರಿಯಮ್ಮ ಕ್ಷೇತ್ರ ಹಿಡಿದು ಬರಿಯರುಂಡು ಕ್ಷೇತ್ರವು ಅಂಚನೆ 1 ತಾರೀಕಿಗೆ ಬ್ರಹ್ಮಕಲಶ ಅಂಚನೆ ನೇಮೋತ್ಸವ ನಡಪೆರುಂಡು ಭಕ್ತರು ಪೂರ ಬತ್ತದು ನಮ್ಮ ಈ ಬಬ್ಬುನ ಒಂದು ಕರಿಗಂದು ತಂದು ಅಂಚನೆ ಅರ್ನ ಒಂದು ಜಾಗದ ಒಂದು ಧಾರ್ಮಿಕ ತೋಜಾದು ಭಕ್ತರು ಪೂರ ಬತ್ತು ಸರ್ವರ್ಲ ರಕ್ಷಣೆ ಮಲ್ಪುನ ಒಂದು ಪುಣ್ಯದ ಈ ಮಣ್ಣು ಅಂಚಾದು ಪುನಃ ಬತ್ತೇರು ಪೂರೆಲ್ಲ ಬರ್ತದೆ ಎಂಕಲೆ ಸಾಕಾರ ಮಲ್ತದ್ದು ಎಲ್ಲಂಜಿ ನಡಪುನ ಬ್ರಹ್ಮಕಲಶವನ್ನು ಪೊರ್ಲುಡೆ ನಡಪಾದುಕೊರೋಡು ಬಂದು ವಿನಂತಿ ಕರಿನ 10 ವರ್ಷಲಿಡ್ ಪಟ್ಲ ಫೌಂಡೇಶನ್ ಸಾಮಾಜಿಕ ಕಾಳಜಿಡು ಎಡ್ಡ ಸಾಧನೆ ಮಲ್ತದನೆಂದು ಫೌಂಡೇಶನ್ದ ಮರ್ಯಾದೆ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಂತೇರು ಕಿನ್ನಿಗೋಳಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಹೊಸ ಘಟಕದ ಉದಿಪನದ ಲೇಸಿದ ಲೆಪ್ಪೋಲೆ ಬಿಡುಗಡೆ ಮಲ್ತದು ಅರ್ಪ ತೆರೆಯರು
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದ ಕಿನ್ನಿಗೋಳಿ ಹೊಸ ಘಟಕ ಉದಿಪನ ಆಯರೈತದ ಐತಲೆ ಪೋಲಿನ ಟ್ರಸ್ಟ್ ದ ಮರ್ಯಾದೆ ಗುರ್ಕಾರ್ಯರು ಬೊಕ್ಕ ಜಾಗತಿಕ ಬಂಟೆರ್ನ ಸಂಗುಲೇನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಬುಡುಗಡೆ ಮಲ್ತೆರು. ಹರೀಶ್ ಶೆಟ್ಟಿ ಪಾತಿರ್ದು ಕರಿನ 10 ವರ್ಷಲೆಡ ಪಟ್ಲ ಫೌಂಡೇಶನ್ ಸಾಮಾಜಿಕ ಕಾಳಜಿದ ಒಟ್ಟುಗೂ ಗುಮ್ಮನ ಕೊರ್ಪುನ ಎಟ್ಟೆ ಸಾಧನೆ ಮಲ್ತದಂಡು. ಫೌಂಡೇಶನ್ ಬಡವಿರ ಕಲಾವಿದರಿಗೆ ಇಲ್ಲಿ ಕಟ್ಟಾದ ಕೊರ್ದು ಶಕ್ತಿ ದಾಂತಿನಕ್ಲಿಗೆ ಆಶಾ ಕಿರಣ ಆದುಂಡು. ದಾನಿಲು ಸಂಪಾದನೆದ ಒಂಜಂಶನು ಫೌಂಡೇಶನ್ಗೂ ಕೊರ್ದು ಸಾಕಾರ ಕೊರೊಂದುಲ್ಲೇರು. ಇತ್ತೆ ಫೌಂಡೇಶನ್ ಲೋಕಡೆ ಪ್ರತಿಷ್ಠೆದ ಸಂಸ್ಥೆ ಆತಂಡು. ಮೇ ಒನ್ಬೇಕು ಸಂಸ್ಥೆದ ಕಿನ್ನಿಗೋಳಿ ಘಟಕ ಉದಿಪನ ಆಪುಂಡು. ಮಾತಿರ್ಲ ಬಲೆ ಎಂದು ಐಕಳ ಹರೀಶ್ ಶೆಟ್ಟಿಗೆ ನೊಂಡೆರು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ನಡತಿನ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮಟ್ಟು ಸಂಸ್ಥೆದ ತಾಪಕ ಗುರ್ಕಾರ್ಯರು ಸತೀಶ್ ಶೆಟ್ಟಿ ಪಟ್ಲ, ಕಿನ್ನಿಗೋಳಿ ಘಟಕದ ಗುರ್ಕಾರ್ಯರು ಪುರುಷೋತ್ತಮ್ ಶೆಟ್ಟಿ, ಕಾರಿಂತಿರು ದಿವಾಕರ ಕರ್ಕೇರ, ಪ್ರಣವದ ಗುರ್ಕಾರ್ಯರು ಸ್ವರಾಜ್ ಶೆಟ್ಟಿ, ಯುಗಪುರುಷದ ಬೋನ್ ಅಭಿರಾಮ ಉಡುಪ, ಪೃಥ್ವಿರಾಜ್ ಆಚಾರ್ಯ ಕಿನ್ನಿಗೋಳಿ, ಪುಷ್ಪರಾಜ ಚೌಟ, ಶರತ್ ಶೆಟ್ಟಿ, ದೇವಿ ಪ್ರಸಾದ್ ಶೆಟ್ಟಿ ದೇವಸ್ಯ ಪಾಲ್ದಿತೊಂಡೆರು. ಎಲ್ಲ ಕಡೆಯಲ್ಲೂ ಪಟ್ಲ ಟ್ರಸ್ಟ್ನ ಘಟಕಗಳು ಉದ್ಘಾಟನೆ ಆಗಿ ತುಂಬ ಒಳ್ಳೆಯ ಸಮಾಜ ಪರ ಕೆಲಸಗಳು ನಡೆಯುತ್ತಾ ಇದೆ. ಕಿನ್ನಿಗೋಳಿಯಲ್ಲಿ ನಮ್ಮ ಊರಲ್ಲಿ ನನ್ನದು ಊರು ಉಡುಪರದ ಊರು, ನಮ್ಮ ಪುರುಷೋತ್ತಮ ಶೆಟ್ಟರ ಅಧ್ಯಕ್ಷರದ್ದು ಊರಾಗಿದೆ. ಈ ಊರಿನಲ್ಲಿ ನಾವು ಸ್ವಲ್ಪ ತಡವಾಗಿ ಘಟಕ ಸ್ಥಾಪನೆ ಆಗ್ತಾ ಇದೆ. ಆದರೂ ನಾವು ಎಲ್ಲ ಘಟಕದವರಲ್ಲಿ ಕೂಡ ಅವರಂತೆ ಒಳ್ಳೆಯ ಕೆಲಸ ಮಾಡಲು ಪ್ರಯತ್ನವನ್ನು ಮಾಡುತ್ತೇವೆ. ನಾನು ಜಾಗತಿಕ ಬಂಟ ಒಕ್ಕೂಟ ಅಧ್ಯಕ್ಷನಾಗಿ ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಘಟಕದ ಸಂಚಾಲಕನಾಗಿ, ಮುಂಬೈ ಘಟಕದ ಗೌರವಾಧ್ಯಕ್ಷನಾಗಿ 10 ವರ್ಷದಿಂದಲೂ ಪಟ್ಲ ಫೌಂಡೇಶನ್ನ ಒಟ್ಟಿಗೆ ಸಂಬಂಧವನ್ನು ಇರಿಸಿಕೊಂಡು ಈಗ ದಶಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ತುಂಬ ಸಡಗರದಲ್ಲಿ ಇದ್ದೇವೆ. ನಾವೆಲ್ಲ ಸಡಗರ ಅಂದರೆ ಪಟ್ಲ ಫೌಂಡೇಶನ್ ಟ್ರಸ್ಟ್ ಆಸಕ್ತ ಕಲಾವಿದರಿಗೆ ದಾನಿಗಳಿಂದ ಹಣ ಸಂಗ್ರಹಿಸಿ ದಾನಿಗಳಿಂದ ಧನ ಸಂಗ್ರಹ ಮಾಡಿ ಮನೆಗೆ, ವೈದ್ಯಕೀಯಕ್ಕೆ ಎಲ್ಲ ಕಲಾವಿದರ ಎಲ್ಲ ಸುಖ ಕಷ್ಟಗಳಲ್ಲಿ ಪಟ್ಲ ಸತೀಶ್ ಶೆಟ್ಟರು ಹಾಗೆ ಅವರ ಎಲ್ಲ ಪದಾಧಿಕಾರಿಗಳು, ಎಲ್ಲ ದಾನಿಗಳು ಇದಕ್ಕೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ನಾಡಿನ ಸಂಭ್ರಮದ ಕಾರ್ಯಕ್ರಮ ಕಿನ್ನಿಗೋಳಿ ಘಟಕವು ಭಾರಿ ಒಳ್ಳೆಯ ರೀತಿಯಿಂದ ಆ ದಿನ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಮಾಡಲಿದ್ದಾರೆ. ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶಾಂಗ ರಥೋತ್ಸವದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತೊಂದಿತ್ತದು. 4ನೇ ದಿನ ಗುರುವಾರ ಶ್ರೀ ಉಮಾಮಹೇಶ್ವರ ದೇವರನ ಪ್ರೀತ್ಯರ್ಥ ರುದ್ರಹೋಮ, ಅಭಿಷೇಕ, ರಂಗಪೂಜೆ ನಡಪಾಯಿರು. ಬಂಟ್ವಾಳ ತಾಲೂಕು ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು ಚಿತ್ರಾಪುರ ಮಠಾಧೀಶರು ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ಏಪ್ರಿಲ್ 28 ಮೇ ಆಜುಮುಟ್ಟ ಬ್ರಹ್ಮಕಲಶಾಂಗ ರಥೋತ್ಸವದ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತೊಂದುಂಡು. 4ನೇ ದಿನ ಗುರುವಾರ ಶ್ರೀ ಉಮಾಮಹೇಶ್ವರ ದೇವರನ ಪ್ರೀತ್ಯರ್ಥ ರುದ್ರಹೋಮ, ಶ್ರೀ ಉಮಾಮಹೇಶ್ವರ ಸನ್ನಿಧಿಡ ಸಪ್ತ ದ್ರವ್ಯರ್ದು ಮೃತ್ಯುಂಜಯ ಹೋಮ, ಅಭಿಷೇಕ, ಪೂಜೆ, ರಾತ್ರಿ ರಂಗಪೂಜೆ, ಶ್ರೀ ಅನಂತೇಶ್ವರ ದೇವರಿಗೆ ನಿತ್ಯ ಪೂಜೆ ಆದ ಜಾತ್ರೆದ ಉಚ್ಚಯ ನಡೆತುಂಡು. ವಾಸುಕಿ ಕಲಾ ಮಂಟಪಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದಿತ್ತದು. ಗುರುವಾರ ಗುರುದಾಸ ಚೂರ್ಯ ಬೊಕ್ಕ ಕೂಟ ಕುಡ್ಲ ಮೊಕ್ಲೆಡ್ದು ಭಜನಾ ಸತ್ಸಂಗ ಕಾರ್ಯಕ್ರಮ ಮುಡಿದು ಬತ್ತಲು. ಊರುಪರ ಭಕ್ತರು, ಚಿತ್ರಾಪುರ ಮಠದ ಭಕ್ತರು, ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಆಡಳಿತ ಸಮಿತಿದಕಲು ಈ ಪೊರ್ತೊಡಿತ್ತರು. शंकर
तव रूप ओंकार तव रूप ओंकार तव रूप भारने मनीष शंकर सुत गणेश शंकर सुत गणेश शंकर आनंदात्मज धुन लगी है शिव शिव मूला ಕುಳಾಯಿ ಗ್ರಾಮದ ಕೂಚಿಮನೆ ಕರ್ಕೇರ ಕುಟುಂಬದ ಕ್ಲಿನ ಮೂಲ ಸ್ಥಾನದ ಧರ್ಮ ಚಾವಡಿದ ಒಕ್ಕೇಲು ಬೊಕ್ಕ ಕುಟುಂಬದ ದೈವಲಿನ ಪಿರ ಪ್ರತಿಷ್ಠೆ ಬೊಕ್ಕ ನೇಮ ಮೇ 4 ಮುಟ್ಟ ನಡತುಂಡು ಗುರುವಾರ ಕಾಂಡೆ ಉಳ್ಳಾಯ ನೇಮ ಬೊಕ್ಕ ಮೈಸಂದಾಯ ನೇಮ ನಡತುಂಡು ಕುಡ್ಲ ತಾಲೂಕು ಕುಳಾಯಿ ಗ್ರಾಮದ ಶ್ರೀ ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ಟ್ರಸ್ಟ್ ದ ನಿಲಿಟ್ಟು ಕೂಚಿಮನೆ ಕರ್ಕೇರ ಕುಟುಂಬದ ಕ್ಲಿನ ಮೂಲ ಸ್ಥಾನದ ಧರ್ಮ ಚಾವಡಿದ ಒಕ್ಕೇಲು ಬೊಕ್ಕ ಕುಟುಂಬ ದೈವಲಿನ ಪಿರ ಪ್ರತಿಷ್ಠೆ ಬೊಕ್ಕ ನೇಮ ಏಪ್ರಿಲ್ 27 ಮೇ 4 ಮುಟ್ಟ ನಡತೊಂದುಂಡು ಗುರುವಾರ ಕಾಂಡೆ ಉಳ್ಳಾಯ ದೈವದ ನೇಮ ಐದು ಬೊಕ್ಕ ಮೈಸಂದಾಯ ದೈವದ ನೇಮ ನಡತುಂಡು ಕೂಚಿಮನೆ ಕರ್ಕೇರ ಕುಟುಂಬದಕಲು ಊರು ಪರವೂರ ಭಕ್ತರು ನೇಮ ತೂದು ಬೂಲ್ಯದೆ ತೊಂಡೇರು ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ಟ್ರಸ್ಟ್ ದ ತಾಪಕ ಗುರ್ಕಾರ್ಯರು ಡಿಎಂ ಕರ್ಕೇರ ಕುಳಾಯ್ ಗುರ್ಕಾರ್ಯರು ಸತೀಶ್ ಕರ್ಕೇರ ಕೂಚಿಮನೆ ಕಾರ್ಯಂತರ ಪ್ರವೀಣ್ ಕೆ ಕರ್ಕೇರ ಕೋಡಿಕಲ್ ಪಣವದ ಗುರ್ಕಾರ್ಯರು ಗಂಗಾಧರ ಕರ್ಕೇರ ಮೂಡುಬೊಟ್ಟು ಕುಳಾಯ್ ಬೊಕ್ಕ ಮಾತಾ ಸದಸ್ಯರು ರಾಜನ್ ದೈವಲಿನ ಪೂಜಾರಿ ಜಗನ್ನಾಥ ಎಸ್ ಪೂಜಾರಿ ಬೊಕ್ಕ ಕುಟುಂಬ ದೈವಲಿನ ಪೂಜಾರಿ ನಾಗೇಶ್ ಕರ್ಕೇರ ಕೋಡಿಕಲ್ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಮಾಧವ ಕರ್ಕೇರ ಕೋಡಿಕಲ್ ಮರ್ಯಾದೆ ಗುರ್ಕಾರ್ಯರು ಚಂದ್ರಹಾಸ ಕರ್ಕೇರ ಮೂಡುಬೊಟ್ಟು ಕಾರ್ಯಂತರು ವೆಂಕಟೇಶ ಕರ್ಕೇರ ಕೂಚಿಮನೆ ಪಣವದ ಗುರ್ಕಾರ್ಯರು ಜತಿನ್ ಅಂಜನ್ ಹೊಸಮನೆ ಬೊಕ್ಕ ಮಾತಾ ಸದಸ್ಯರು ಈ ಪೊರ್ತುಡಿತ್ತರು
ಶ್ರೀ ಶಾರದಾ ಮಾತಾ ಭಜನಾ ಮಂಡಳಿ ವೈದ್ಯನಾಥ ನಗರ ಪಚ್ಚನಾಡಿ ಮುಲ್ತ ದಶಮಾನೋತ್ಸವದ ಪ್ರಯುಕ್ತ ಬಪ್ಪನಾಡು ಶ್ರೀ ಕ್ಷೇತ್ರ ಮಹಾತ್ಮೆ ಆಟ ಇಂಚಿಪ್ಪ ಅಟ್ಟಣೆ ಆದಿತ್ತಂಡು. ಪಚ್ಚನಾಡಿದ ವೈದ್ಯನಾಥ ನಗರದ ಶ್ರೀ ಶಾರದಾ ಮಾತಾ ಭಜನಾ ಮಂಡಳಿದ ದಶಮಾನೋತ್ಸವದ ಸಲಾದ್ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ದಕ್ಷಿಣ ಕನ್ನಡ ಮೊಕಲು ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಪಿನ ಪೌರಾಣಿಕ ಪುಣ್ಯಕಥಾ ಭಾಗನು ವೈದ್ಯನಾಥ ನಗರದ ಮೈದಾನುಡು ಏಪ್ರಿಲ್ 27 ರಾತ್ರಿ ಗೊಬ್ಬುದು ತೋಜಾಯಿರು. ಆನಿತ ದಿನ ಬಯ್ಯಗ 3 ಗಂಟೆಗೆ ಪದಂಗಡಿದ ಶ್ರೀ ದುರ್ಗಾ ಕಟ್ಟಿಡ್ದು ದೇವೇರ್ನ ಮೂರ್ತಿ ದಪ್ಪೆಟ್ಟಿಗೆನು ಊರದ ಪೊಂಜೋಲು ಸೇರ್ದ ಕಲಶ ಪಥದ ವಾದ್ಯಘೋಷದೊಟ್ಟಿಗೆ ಬೃಹತ್ ಮೆರವಣಿಗೆದ ಮೂಲಕ ದೇವೇರನು ಚೌಕಿಗೆ ಕನತೆರು. ಅವಿಡ್ದ ಬೊಕ್ಕ ಸಭಾ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಸಭಾ ಕಾರ್ಯಕ್ರಮಟ್ಟು ಸಾಧಕೆರೆಗೆ ತಮ್ಮನದ ಮರ್ಯಾದೆ ನಡೆತಂಡು. ಅವಿಡ್ದ ಬೊಕ್ಕ ಚೌಕಿ ಪೂಜೆ ನಡೆತದ್ದು ನುಪ್ಪ ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಸೇರ್ದಿನ ಭಕ್ತರು ಮಾತಿರ್ಲ ಶ್ರೀ ಬಪ್ಪನಾಡು ಕ್ಷೇತ್ರ ಮಹಾತ್ಮೆನು ತೂದು ದೇವೇರ್ನ ಇಂಬೂ ನಟ್ಟುಂಡೆರು. ఇడిగే ఇనిత నమ్మ కుడ్లా తుಳು వార్తలు ముగిండు నానెలైతే పొర్తుగు నమ్మ కుడ్లా తుಳು వార్తలు సొల్మేలు.